ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಈಗ ವರ್ಗಾವಣೆ ಕಿಚ್ಚು ಹೊತ್ತಿಕೊಂಡಿದೆ. ಆರ್ಡರ್ ಕಾಪಿ ಕೈಯಲ್ಲಿದ್ದರೂ ಡ್ಯೂಟಿಯಿಂದ ರಿಲೀವ್ ಮಾಡ್ತಿಲ್ಲ ಅಂತ ಪೊಲೀಸರ ಕುಟುಂಬಸ್ಥರು ಈಗ ಬೀದಿಗಿಳಿದಿದ್ದಾರೆ. ಮಂಗಳೂರಿಗೆ ಬಂದಿದ್ದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ. ಎಂಎ ಸಲೀಂ ಅವರಿಗೆ ಪೊಲೀಸ್ ಸಿಬ್ಬಂದಿಯ ಪತ್ನಿಯರು ಮತ್ತು ಮಕ್ಕಳು ಮನವಿ ಮಾಡಿದ್ದಾರೆ. ನಮ್ಮನ್ನ ಊರಿಗೆ ಕಳುಹಿಸಿಕೊಡಿ ಅಂತ ಕಣ್ಣೀರಿಟ್ಟಿದ್ದಾರೆ. ಅತ್ತ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾತ್ರ ಇವರನ್ನ ಬಿಡುಗಡೆ ಮಾಡಿದ್ರೆ ನಗರದ ರಕ್ಷಣೆ ಮಾಡೋರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಸಲಿಗೆ ಏನಿದು ಮಂಗಳೂರು ಪೊಲೀಸರ ವರ್ಗಾವಣೆ ವಿವಾದ? ಕಮಿಷನರ್ ಕೊಡ್ತಿರೋ ಕಾರಣಗಳೇನು? ಬನ್ನಿ ಈ ರಿಪೋರ್ಟ್ನಲ್ಲಿ ನೋಡೋಣ. ಕಳೆದ 10 ವರ್ಷಗಳಿಂದ ಮಂಗಳೂರಿನಲ್ಲೇ ಸೇವೆ ಸಲ್ಲಿಸ್ತಿರೋ ಉತ್ತರ ಕರ್ನಾಟಕ ಭಾಗದ ಸಿಬ್ಬಂದಿಗೆ ಅಂತರ್ಜಿಲ್ಲಾ ವರ್ಗಾವಣೆ ಸಿಕ್ಕಿದೆ. ಆದ್ರೆ 3 ತಿಂಗಳಿಂದ ಕಮಿಷನರ್ ಇವರನ್ನ ಬಿಡುಗಡೆ ಮಾಡ್ತಿಲ್ಲ. ಮಕ್ಕಳ ಸ್ಕೂಲ್ ಅಡ್ಮಿಷನ್ ಟೈಮ್ ಬಂದಿದೆ, ಊರಲ್ಲಿ ಸಾಕು ತಂದೆ ತಾಯಿಗೆ ಹುಷಾರಿಲ್ಲ, ಆದರೂ ಕಮಿಷನರ್ ಸಿಬ್ಬಂದಿ ಕೊರತೆ ನೆಪ ಹೇಳ್ತಿದ್ದಾರೆ ಅನ್ನೋದು ಕುಟುಂಬಸ್ಥರ ಅಳಲು. ನ್ಯಾಯ ಸಿಗದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತಾನೂ ಇವತ್ತು ಡಿಜಿಪಿ ಎದುರೇ ಹೇಳಿದ್ದಾರೆ. ಈ ವಿವಾದಕ್ಕೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಂಕಿಅಂಶಗಳ ಸಮೇತ ಉತ್ತರ ನೀಡಿದ್ದಾರೆ. ಮಂಗಳೂರು ಸಿಟಿಯಲ್ಲಿ ಮಂಜೂರಾದ ಹುದ್ದೆಗಳು 801, ಆದರೆ ಇರೋದು ಕೇವಲ 685 ಜನ ಮಾತ್ರ. ಈಗಾಗಲೇ 14% ಹುದ್ದೆಗಳು ಖಾಲಿಯಿವೆ. ಈಗ ಈ 63 ಜನ ಕಾನ್ಸ್ಟೇಬಲ್ಗಳನ್ನ ಬಿಟ್ರೆ ಖಾಲಿ ಹುದ್ದೆಗಳ ಸಂಖ್ಯೆ 22% ಏರುತ್ತೆ. ಸರ್ಕಾರದ ರೂಲ್ಸ್ ಪ್ರಕಾರ 15%ಕ್ಕಿಂತ ಹೆಚ್ಚು ವೇಕೆನ್ಸಿ ಇಡುವಂಟಿಲ್ಲ. ನನಗೂ ಸಿಬ್ಬಂದಿಯ ನೋವು ಗೊತ್ತು, ಆದ್ರೆ ಸಿಟಿಯ ಭದ್ರತೆಯೂ ಮುಖ್ಯ ಅನ್ನೋದು ಕಮಿಷನರ್ ವಾದ. ಇತ್ತ ಡಿಜಿಪಿ ಡಾ. ಸಲೀಂ ಅವರು ಮಾತ್ರ ಹಂತ ಹಂತವಾಗಿ ಈ ವರ್ಗಾವಣೆ ಪ್ರಕ್ರಿಯೆ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಒಂದು ಕಡೆ ಫ್ಯಾಮಿಲಿ ಸಮಸ್ಯೆ, ಇನ್ನೊಂದು ಕಡೆ ನಗರದ ಭದ್ರತೆ. ಈ ನಡುವೆ ಪೊಲೀಸರು ಸಿಲುಕಿಕೊಂಡಿದ್ದಾರೆ. ಈ ಸಮಸ್ಯೆಗೆ ಇಲಾಖೆ ಹೇಗೆ ಪರಿಹಾರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.